شهر رمضان الذي أنزل فيه القرآن هدى للناس وبينات من الهدى والفرقان. الحمد لله رب العالمين. اللهم صل على محمد وعلى آله وصحبه أجمعين. السلام عليكم ورحمة الله وبركاته. هذا بركات رمضان ما هو فهودي هاجي دوستان علوانو من هيدا كرمون داهندوغا علون من ميلي بنو هيوكاموغي مساروغي فرصت ام رنگلا هفا بيكاموغا علون من وانجهبا. هذا بركات رمضان ما كي ಎಮಸ್ಸರುಗೆ ದುವಾಲುಗೆ ವಗುತ್ತು ತೌಗ ಫರುದು ರೋದಾಗೆ ಅಳುಕಂ ಅಳುನ್ ಮೆಂಗ್ ಅದಾ ಕುರ ವಗುತ್ತಗೆ ಹಮ್ಮ ಫದಾಂಗ್ ರಮದಾನ್ ಮಹುಗೆ ರೇತಕಿ ಎಮಸ್ಸರುಗೆ ರೇಯಳುಕಮುಗ ಅಳುನ್ ಮೆಂಗ್ ವಗುತ್ತು ಹೆದ ಕುರ ಮಸ್ಸರೆ ಮಿಫದ ಬರಕಾತೆರಿ ಮಸ್ಸರೆಗ್ಗ ಅಳುನ್ ಮೆಂಗ್ ಕುರ ಹಿಯ ಅಮಲ್ತ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅಳುನ್ ಮೆಂಗ್ ಎಮ್ಮೆಂಗೆ ಕಿಬ್ಯಾಂಗ್ ಕಬೂಲ್ ಕುರೆವುಮಕಿ ಅಳುವನುಗೆ ದುಆ ಹಮ ಯಾಕೋ ರಮದಾನ್ ಮಸ್ ಐ ಅಳುನ್ ಮೆಂಗ್ಗೆ ನಫ್ಸು ಹಿಯೋಕಮುಗ ತರ್ಬಿಯತು ಕುರುಮ ಹಿಯೋಕಮುಗೆ ಮತೀಗ ತಮ್ರೀನು ಕುರುಮ ಲಿಬೆ ವರಬ್ಬೊಡು ಫುರುಸತೆ ಆದೆ ರಮದಾನ್ ಮೋಗೆ ಮಿ ಬರಕಾತೆರಿ ಮಸರುಗೆ ತೆರೆಗ ಅಲ್ಲಾಹ್ ತಾಲಾ ನಹಿ ಕುರೆವಿ ಎಮ್ಮಿಹ ಕಮಕುಂ ಎಕ್ಕಿಬಾವೆ ಅದೆ ಕಲಾಂಗೆ ಅಮರು ಕುರೆವಿ ಕಂಕಂ ಅಳೋಣ್ಮೆಂಗ್ ಅದಾ ಕುರುಮಂ ಮಸಕೆ ಕುರಮುನ್ ದಾಹಿಂದುಗ ಅಳೋಣ್ಮೆಂಗ್ ಎಮ್ಮೆ ಬೊಡ ವಿಸ್ನಾದಂ ವಿ ಎಕ್ಕಮಕಿ ಮ್ಯಾಬೆಗೆಂವ ಇಸ್ಲಾಂ ದೀನ್ ಬಿನಾಯ ಫಾವಣಿ ರಿವೆತೆ ಖುದಾಗುಗೆ ಮಚ್ಚ ಇಸ್ಲಾಂ ದೀನುಗ ರಿವೆತೆ ಅಖುಲಾಗ ಅಮುರುಕೊ ಅದಿ ರಿವೆತೆ ಅಖುಲಾಗುಗೆ ತೆರೆಗ ಮೀಸಕುನ್ ದಿರಿ ಉಳುಮ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕುರ್ಆನ್ ಗಯ ಅದಿ ಮ್ಯಾನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಕಲೆಗೆ ಫಾನುಗೆ ಹಯಾ ಪುಳುಗಾವಣಿ ನಮೂನ ದಕ್ಕಫ ಹಮೆ ಗೊತ್ತ ಬರಕಾತೆರಿ ರೋದಾಗೆ ಅಳುಕಂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಫರ್ದು ಕುರವಾ ಫನಿ ಸಮ ಇಫದ ಮ್ಯಾಮ್ ಮತಿವರಿ ಮಕ್ಸದಕ ಎಕಲಾಂಗೆ ವಹಿ ಕುರವಾ ಫನಿ ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮು ಕಮಾ ಕುತಿಬ ಅಲಲ್ ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್ ಎ ಈಮಾನ್ ವಿಜ್ಜಮೀಸಕುನ್ನೆ ಕುರಿಗೆ ಉಮ್ಮೆತೋಗೆ ಮಚ್ಚ ಫರ್ದು ಕುರವುನು ಫದಾನ್ ತಿಯಬಾಮಿಹುಂಗೆ ಮಚ್ಚ ರೋದಾಗೆ ಅಳುಕಂ ಫರ್ದು ಕುರವಿಜ್ಜೆ ಏಯ್ ತಿಯಬಾಮಿಹುಂ ತಕ್ವಾ ವೆರಿ ಉಮಟ್ಟಕೆ ಅದೆ ತಕ್ವಾ ವೆರಿ ಉಮಕಿ ಅಲ್ಲಾಹ್ ತಾಲಾ ಅಮರು ಕುರೆವಿ ಕಂತ ತಕ್ಕೋ ಏಕಲಾಂಗೆ ನಹಿ ಕುರೆವಿ ಎಮ್ಮೆಹ ಕಮಕುಂ ಎಕ್ಕಿಬಾವು ಎಗೊತುಂ ಬದಾಹಿರು ರಮದಾನ್ ಮಹು ರೋದೆಯಂ ಹುನ್ನ ಮೀಹ ಅಲ್ಲಾಹ್ ತಾಲಾ ನಹಿ ಕುರವ್ವಾಫವ ಫಾಹಿಶ್ ಅಮಲ್ ತಕುಂ ಎಕ್ಕಿಬಾವೆ ಅದಿ ಎಫದ ಬಸ್ತಕುಂ ಏನಾಗೆ ದೂ ರಕ್ಕಾತೆರಿ ಕುರಂಜೆ ಅಬೂ ಹುರೈರಾ ರದಿಯಲ್ಲಾಹು ಅನ್ಹುಗೆ ಅರಿಹು ರಿವಾವೆಗೆಂವೆ ಕಾಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಸ್ಸಿಯಾಮು ಜುನ್ನ ರೋದೆಕಿ ಅಡ್ಡನೇಕೆ فإذا كان يوم صوم أحدكم فلا يرفث يومئذ ولا يسخب فإن سابه أحد أو قاتله فليقل إني امرؤ صائم أده رودك أدنيك تيباميهم ترين ميهكو رودين هن دوهوغا إنا إمها فاحش عمل تكونا أدي جنسي يدون تكون اكتباواشي أدي ميهكو إنا زوابكم هدا نما نوتا إنا ميهكو تلافلا في نما එන බුනාහුෂිකම තිමන්නමි රෝදයන් හුරිමිහක ආද රෝදයක අලුකමකි රිවෙත අඛලාග අලුවන් මෙන්න උගන්නාදී අලුකම රෝදයක අලුකමකි ඒ අලුකම් කුරා මීහාය රිවෙත අඛලාගුගේ තම්රීන් තක ෆිලාවලුතක ලිබ්බාදේකම ආද මිස්සකුන්ගේ තෙරෙන් එම්මේ හයෝ බයකි එම්මೆ ಅಖುಲಾಗು ರಂಗಳು ಮೀಹುಂಕಮುಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವನಿ ಬಯಾನ್ ಕೊದ್ದೆಬಫ್ ಅಬ್ದುಲ್ಲಾ ಇಬ್ನ್ ಆಮ್ರ್ ರದಿಯಲ್ಲಾಹು ಅನ್ಹುಮಾ ಗರುನ್ ರಿವಾವೆಗೆಂವೆ ಲಮ್ ಯಕುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಾಹಿಶನ್ ವಲಾ ಮುತಫಹಿಶನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏಕಿ ಫಾಹಿಶ್ ಅಮಲ್ ತಕುರವಾ ದೇಫದ ಬಸ್ತ ವಿದಾಳುವೆ ಉಳುವಾ ಬೇಕಲೆನ್ನೂನೆ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏಕಿ ದುವಾಹಕ್ವೆಸ್ ಫಾಹಿಶ್ ಅಮದೆ ಕುರೆವಿನೋ ತೆಫದ ಬಸ್ತ ವಿದಾಳು ವಿಯಾನುದ ಬಾಸ್ತಕುಂ ವಾಗ ದಕ್ಕವಾ ಉಳುವಿ ಬೇಕಲೆನ್ನೂನೆ ವಕಾನ ಯಕೂಲ್ ಅದೇ ಕಲೆಗೆ ಫಾನು ಹದೀಸ್ ಕುರವೆ ಇನ್ನ ಮಿನ್ ಖಿಯಾರಿಕುಂ ಅಹ್ಸನುಕುಂ ಅಖ್ಲಾಗನ್ ತಿಯಬಾಮಿಹುಂಗೆ ತೆರೆಂಗ್ ಎಮ್ಮೆ ಹೇಯೋ ಬಾಯಕಿ ಎಮ್ಮೆ ಅಖ್ಲಾಗು ರಂಗಳು ಮಿಹುನೆ ಹಮೆ ಫದೆಂಗ್
gina miya emme gina mistakun suwaruge wadda kamaki emihunge riveti akhudagu kamuga Rasulullah sallallahu alaihi wasallam garun riwayegen ve ade Abu Hurairah radhiyallahu anhu vidal wefave suila Rasulullah sallallahu alaihi wasallam an akthar ma yudkhilu an-nas al-jannah kite Rasulullah sallallahu alaihi wasallam garuga sual korebune mistakun emme gina suwaruge wadda de kamaki kobato عنده حديث كربي تقوى الله وحسن الخلق تقوى بريوما أديريت أخلاقه هذا لأنه كورين دنيا فدان رمضان ما هو رودا قالوا كان الله تعالى فرض كربا فني أي ميستكون تقوى بريوما تكا هم فدان رودا هن ميها أنا رودا هن دوا هوغا فاحش में عمل तका अदे फद बस्तकुं एना किबा वेगे मेनुवी रोदा गालो kan एना फुरिहा में ngadaanu kurave en kamu ramadan mas awmun roda veriya enage roda galu kamuge mativeri kamattaka swarugege dorukoltan huluvi narakage doruta bandu kurevi adi shaytanun kastalu eluve kamugave adi sah hadis fultoga waridegen aswave ramadan mahuge reetawga Allah subhanahu wa ta'ala alutakun kure bayaku kom neriya kos narakam mutti kurave adi alunuge duaa ki alun mennaki narakam mutti kurava swarugege ahuduwerin kamuga levu ekatun me hadis wala bana hinduga emme ginan mistakun suwarge wadda de kamaki Allah taqwa veriuma adi riveti akhlaquge sabam mi dekam ves waram boda waram mati darajeka roda galukama miwani guli lamefa hame fada mi hadis wuluga Rasulullah sallallahu alaihi wasallam hadis kurava fani ekadege fana sual kurevani wasuila an akthari ma yudkhilu an-nas an-nar mistakungete ren emme ginan ekame kogge narake wadda de kamaki kobato e sual korone duga hadis korone al-famu wal-farj dula adi timage ladueti gunamanuge sababunne ade dula timage ladueti gunawan rakkateri kamayko bevijje mihaya suwarge wadevene kamuge guarantee Rasulullah sallallahu alaihi wasallam wani devwafa en kamun alonmenge mi roda galukamuga wagutu heda kura hinduga alonmenna roda galukamaki addana ekkamuga wa hinduga alonmenge nafsu ramadan mahu tamrin kuramu midani duluge nubakamu faish bastaka ifada muamalattakun alonmekke bawma ame ifadan timage nafsuge edunta timage jinsi edunta Allah Ta'ala hudda kuravva fa dema ferikamuge gulu maddan den roda veriyayam miwani enage nafsu control kuruma amuru kurava fehmi ma ramadan mauge mi barakateri duwastaki alon menna libide tamrin take amali tamrin take hame gotan alon mitaga faha kollam benuwani akhiratugga timaya emme bodan ehi tervede ekkamaki suwarge wanuma ehi tervede ekkamaki rivete khudagu kamuga buma ekuga Rasulullah sallallahu alaihi wasallam gari hoga akhirat hoga emme aris bayge gotugati be bayaki ves rivete akhlaguge ahudwerin ekalegan hadis kurava fave inna ahabbukum ilayya wa aqrabakum minni fil akhirati ahasinukum akhlaqan timan kadege fano emme lobe wada gannawa adi timan kadege fana emme gaabegen wa bayaki akhirat dua hoga te baamiyunge tereng emme akhlaaqu rangalu mihunne hame fadan hadis kurawani wa inna abghadakum ilayya wa ab'adakum minni fil akhirati masawikum akhlaqan tiban kade fana emme ruli nota kofa emme boda ve wada gannawa adi timan kade fana giyame doga emme durugawa bayaki tebam giteren emme akhlaaqu nubami hunne emvima alonmen ramadan mahuge roda alukan ada koramunda hinduga alonmen ebaje rivete akhlagu alonmen damahattan hame gota rivete akhlagu alonmen na daskodde ekkamaki alonmenge imanka wara boda imankama rivete akhlaga miwani guli lamefa egoton Rasulullah sallallahu alaihi wasallam ge wara gina hadis fultogave man kana yu'minu billahi wal yawmil akhir qiyamat duan iman ve Allah subhanahu wa ta'ala iman wa mihaya huri kantatta Allah iman ve akhirat duan iman wa miha kuruman Rasulullah sallallahu alaihi wasallam baralu wa fa huri kantata
egoton hadis kurava fave man kana yu'minu billahi wal yawmil akhir falyukrim jarahu Allah iman ve akhir don iman wa miha enage avattariya eya oga teri kon hitashe Allah iman ve akhir don iman wa miha enage mehmanunna kame hitashe Allah iman ve akhiratan iman wa miha heo bahe bunashe nuota ena hanu hunnashe hame gota Rasulullah sallallahu alaihi wasallam bayan kodde wafave munafiqunge alamata uterega tinkameve ei ayatul munafiqi thalathatun munafiqege alamataki tinkameke idha haddatha kadhaba wa kadakairuga dogu heduma wa idha wa'ada akhlafa wa'ada vejjanama e wa'ada khilafuma wa idha tumina khana ena amanata hawada vejjanama e amanata khiyanat teruma ade mitaga mulimves bayan kodde wani nube akhlaquge tereng himene sifata ege terega gos wa kadekuma adihame fadan tima nube akhlaq terega misako nuruhe sifata amanata khiyanat terum wa'ada khilafum fadakankan himene kamuga Rasulullah sallallahu alaihi wasallam yoni bayan kodde hame gota ummata nasihat devamu Rasulullah sallallahu alaihi wasallam hadis kurava fave inna as-sidqa yahdi ila al-birr teduerikam magudakkani swargeshe wa inna al-birra yahdi ila al-jannah adi heyokan magudakkani swargeshe inna as-sidqa yahdi ila al-birr teduerikan magudakkani heyokamashe adi heyokan magudakkani swargeshe wa inna ar-rajula la yasduqu hatta yakuna siddiqan adi miyako tedubunumuga demihureye ena Allah gazuratuga siddiqege gotuga liuvende wa inna al-kadhiba yahdi ila al-fujur adi dogu verikama dogu basta masma waaka dekkun ekankan magudakkani fajir fahisha maltakashe wa innal fujura yahdi ila an-nar fajir fahisha maltakun magudakkani narakashe wa inna ar-rajula la yakdhibu hatta yuktabu 'inda Allahi kadhaban adi miyako dogu hedun gina kofinama Allah gazuratuga ena kadhabege gotuga dogu verige gotuga liuve adi alonu kurin ishare kurifadan alugonu men rivete akhlaquge matiga demiti venje hame gota deenuga rivete akhlaga warabboda barwaluva hame gota ramadan moge roda galukamaki rivete akhlaqalon menna unganna dekame hame ya ko alon dannawade menna rivete akhlagun alon menna sifa libuma edi dua koranje heba Rasulullah sallallahu alaihi wasallam ekadege fanuge eta dua fulutega rivete akhlagun sifa devuma rivete akhlagu terega himene me kamuga wuman edi dua kurava fe gotun kana nabiy sallallahu alaihi wasallam yaqul nabiy sallallahu alaihi wasallam hadis kurava kamuga Allahumma inni a'udhu bika min munkaratil akhlaqi wal a'mali wal ahwa e Allah iba ilahu garihun ala rakateri kaman edeme munkaratul akhlaq nubavegen ve akhlaqa adi efada amal takadi hawa nafsuga nubakamu rakateri koddebun edeme ame efada Rasulullah sallallahu alaihi wasallam vituriga ki vidale fava digu qunutuge terega himenegende wahdini li ahsanil akhlaqi la yahdi li ahsaniha illa anta timan alaya rivete akhlaqa hidayat dakkawan deve iba ilahu fiwa rivete akhlaqan hidayat dakkawa faraten nuwe wasrif anni sayyiha la yasrif anni sayyiha illa anta adi nube akhlaqun ala rakkater koddewan deve nube akhlaqun rakkater koddewa farate iba ilahu menuwi nuwe ade Rasulullah sallallahu alaihi wasallam ekadege fanuge dua fulutawga rivete akhlaqu devun edi dua kurava fawa hinduga alon men ge nafsuge macha dua ta kurun adi ma aula vegenve ade Rasulullah sallallahu alaihi wasallam yaki ekalege faanuge akhlaq rangalu kamattaka ekalege faanuge rivete akhlaqa Allah subhanahu wa ta'ala madaha wahi kurava fawa bekale Allah subhanahu wa ta'ala wahi kurava fani wa innaka la ala khuluqin azim hamaka shawarun
kaleege fan wani riwete akhlaqegge matige adema fadan rasulullah sallallahu alaihi wasallam bayan ko dewa wani innama bu'istu li utammima makarimul akhlaq timan kaleege fano rasul kamage fanu wani riwete akhlaq furiyam ko dew mattage adi aisha radhiyallahu anha garun riwa vegembe rasulullah sallallahu alaihi wasallam ga akhlaqa be gotun swal korano induga hadis ko rawane kana khuluquhul quran ekaleege fanu ga akhlaqa ki qur'an ekaleege fanu ki quran ga allah taala angawa fawa huriha engam taka furihame bodaba kiyamam ve wada ganna be ekaleege eya ekoga rasulullah sallallahu alaihi wasallam kuraba dua tawga riwete akhlaaqu devuma riwete akhlaaqan hidayat devuma ati nuba akhlaaqu munkarat kon rakkater ko devangadi dua ko rabba fave adi alonuge dua ke alon mennaki riwete akhlaaqu sifali bigem wa be kamuga devu alonuge dua ki akhir duoga rasulullah sallallahu alaihi wasallam ge arihu ga wa be kam galon lavva adi suwaru ge vanta verin kam alon men levu subhanaka allahumma wa bihamdika ashhadu an la ilaha illa anta astaghfiruka wa atubu ilayka wassalamu alaikum wa rahmatullahi wa barakatuh.